ಮತ್ತೊಮ್ಮೆ ರಿಲೀಸ್ ಮಾಡುವಂತಹ ಯಾವುದೇ ರೀತಿಯಾದಂತಹ ಸಾಧ್ಯತೆ ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ತೆರಿಗೆ ಕಡಿಮೆಯಾದ್ರೆ ಟಿಕೆಟ್ ನ ಬೆಲೆ ಕಡಿಮೆಯಾಗುತ್ತೆ. ಈ ಹಿಂದೆ ದರ್ಶನ್ ಅವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ತೆರೆ ಕಂಡಾಗ್ಲೂ ಕೂಡ ಇದೇ ಆಗಿತ್ತು. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ದರ್ಶನ್ ಅವರ ಅಭಿಮಾನಿಗಳು ಕ್ರಾಂತಿ ಚಿತ್ರದ ಪ್ರಚಾರಕ್ಕಾಗಿ ಕರ್ನಾಟಕದ ಶಿಕ್ಷಣ ಸಚಿವ BC ನಾಗೇಶ್ ಅವರನ್ನ ಭೇಟಿ ಮಾಡಿದ್ದಾರೆ. ಅವರು ಯಾಕಾಗಿ ಭೇಟಿ ಮಾಡಿರಬಹುದು, ಅಲ್ಲಿ ಅಭಿಮಾನಿಗಳು BC ನಾಗೇಶ್ ಅವರಲ್ಲಿ ಯಾವ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿರ್ಬೋದು ಅನ್ನುವ ಒಂದು ವಿಚಾರದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಸ್, ದರ್ಶನ್ ಅವರ ಅಭಿಮಾನಿಗಳು ಇದೀಗ BC ನಾಗೇಶ್ ಅಂದರೆ ನಮ್ಮ ಕರ್ನಾಟಕದ ಶಿಕ್ಷಣ ಸಚಿವರಾದಂತಹ BC ನಾಗೇಶ್ ಅವರನ್ನ ಭೇಟಿಯಾಗಿ ಕ್ರಾಂತಿ ಚಿತ್ರದ ಪೋಸ್ಟರ್ ಅನ್ನ ಹಿಡಿದುಕೊಂಡು ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ. ಈ ಫೋಟೋದಲ್ಲಿ ಒಬ್ಬರ ಕೈಯಲ್ಲಿ ಸ್ವೀಟ್ ನ ಬಾಕ್ಸ್ ಇದ್ರೆ ಮತ್ತೊಬ್ಬರ ಕೈಯಲ್ಲಿ ಬಾಳೆಹಣ್ಣುಗಳು ಕಾಣಬಹುದು. ಹಾಗಾದ್ರೆ ಇವರೆಲ್ಲ BC ನಾಗೇಶ್ ಅವರನ್ನ ಭೇಟಿಯಾಗಿದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆ ಸಹಜ. ಪೋಸ್ಟರ್ ಅನ್ನ ರಿಲೀಸ್ ಮಾಡೋದಕ್ಕೆ ಅಲ್ಲಿ ಹೋದ್ರ ಅಂತ ಕೇಳಿದ್ರೆ ಅಲ್ಲ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆಯೇ ಈ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದೆ. ಅದಕ್ಕೂ ಮಿಗಿಲಾಗಿ ಅಫಿಷಿಯಲ್ ಪೋಸ್ಟರ್ ಅನ್ನ ಅಭಿಮಾನಿಗಳು ರಿಲೀಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಚಿತ್ರತಂಡವೇ ಇದನ್ನ ರಿಲೀಸ್ ಮಾಡಿದೆ. ಹೀಗಾಗಿ ಕರ್ನಾಟಕದ ಸಚಿವರಾದಂತಹ BC ನಾಗೇಶ್ ಅವರಲ್ಲಿ ಈ ಚಿತ್ರದ ಪೋಸ್ಟರ್ನ ಮತ್ತೊಮ್ಮೆ ರಿಲೀಸ್ ಮಾಡುವಂತಹ ಯಾವುದೇ ರೀತಿಯಾದಂತಹ ಸಾಧ್ಯತೆ ಇಲ್ವೇ ಇಲ್ಲ. ಇವೆಲ್ಲವನ್ನ ಗಮನಿಸಬೇಕಾದ್ರೆ ದರ್ಶನ್ ಅವರ ಅಭಿಮಾನಿಗಳು BC ನಾಗೇಶ್ ಅವರಲ್ಲಿ ಮನವಿ ಮಾಡೋದಕ್ಕೆ ಹೋಗಿದ್ದಾರಾ ಅನ್ನೋ ಮತ್ತೊಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಸಿನಿಮಾ ಶಿಕ್ಷಣ ಕ್ರಾಂತಿಯ ಬಗ್ಗೆ ಮಹತ್ವವನ್ನು ಸಾರುವಂತಹ ಸಿನಿಮಾ. ಚಿತ್ರದಲ್ಲಿ ಡಿ ಬಾಸ್ ಅವರು NRA ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಇದರಲ್ಲಿ ಅವರು ಶಿಕ್ಷಣ ಕ್ರಾಂತಿಯನ್ನ ಮಾಡಲಿದ್ದಾರೆ. ಸರಕಾರಿ ಶಾಲೆ ಮುಚ್ಚಿದ್ರೆ ಆಗುವಂತಹ ಅನಾಹುತದ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳ ಮಧ್ಯೆ ಉಳ್ಳಂತಹ ಸಾಮ್ಯತೆಯ ಬಗ್ಗೆ ಇದರಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಮಕ್ಕಳನ್ನ ಮಕ್ಕಳಾಗಿರ್ಲಿಕ್ಕೆ ಬಿಡಿ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ. ಸರ್ಕಾರಿ ಶಾಲೆ ಮುಚ್ಚಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಸರ್ಕಾರಿ ಶಾಲೆಗಳಲ್ಲಿ ಕೊಡುವಂತಹ ಸೌಲಭ್ಯಗಳೇನು, ಸವಲತ್ತುಗಳೇನು, ಹೀಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ದರ್ಶನ್ ಅವರು ಈ ಚಿತ್ರದ ಮೂಲಕ ದೇಶದ ಜನತೆಗೆ ತಿಳಿಸಲಿದ್ದಾರೆ. ಯಾಕಂತ ಹೇಳಿದ್ರೆ ಈ ಸಿನಿಮಾ ಪಂಚಭಾಷೆಯಲ್ಲಿ ತೆರೆ ಕಾಣಲಿದೆ. ಹೀಗಾಗಿ ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ, ದೇಶ ಪ್ರಪಂಚದಾದ್ಯಂತ ಈ ಸಿನಿಮಾ ರಿಲೀಸ್ ಆಗಲಿದೆ. ಇನ್ನು ಬಹುಮುಖ್ಯವಾಗಿ ಈಗಾಗಲೇ ಒಂದಿಷ್ಟು ಸಿನಿಮಾಗಳಿಗೆ ತೆರಿಗೆಯನ್ನ ವಿನಾಯಿತಿ ಮಾಡ್ತಾ ಇದ್ದಾರೆ. ಹೀಗಾಗಿ ದರ್ಶನ್ ಅವರ ಅಭಿಮಾನಿಗಳು BC ನಾಗೇಶ್ ಅವರ ಬಳಿ ಹೋಗಿ ಈ ಸಿನಿಮಾಗೂ ತೆರಿಗೆ ವಿನಾಯಿತಿ ಮಾಡಿ ಅನ್ನುವ ಮನವಿಯನ್ನ ಕೊಟ್ಟಿದ್ದಾರಾ ಅನ್ನೋ ಮತ್ತೊಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ತೆರಿಗೆ ಕಡಿಮೆಯಾದರೆ ಟಿಕೆಟ್ನ ಬೆಲೆ ಕಡಿಮೆಯಾಗುತ್ತೆ. ಹೀಗಾಗಿ ಒಂದಿಷ್ಟು ಮಂದಿಗೆ ಇದು ಅನುಕೂಲವಾಗುತ್ತೆ. ದರ್ಶನ್ ಅವರ ಅಭಿಮಾನಿಗಳು 100 ಅಲ್ಲ 1000 ರೂಪಾಯಿ ಇದ್ರೂ ಕೂಡ ತನ್ನ ನೆಚ್ಚಿನ ನಟನ ಸಿನಿಮಾಗೆ ಹೋಗಿಯೇ ಹೋಗ್ತಾರೆ. ಆದರೆ ಸಾಮಾನ್ಯ ಜನ ಒಂದು 12 ರೂಪಾಯಿ ಕಡಿಮೆ ಆಯ್ತಂತಾದ್ರೆ ಒಂದು 4 ಮಂದಿ ಹೋಗುವ ಜಾಗದಲ್ಲಿ ಒಂದು 5 ಮಂದಿ ಹೋಗ್ತಾರೆ. ಹೀಗಾಗಿ ಈ ತೆರಿಗೆ ವಿನಾಯಿತಿ ಕೂಡ ಒಂದಿಷ್ಟು ಮಂದಿಗೆ ಸಹಾಯವಾಗುತ್ತೆ. ಇದರ ಜೊತೆಗೆ ಮಗದೊಂದು ಪ್ರಶ್ನೆ ಕೂಡ ಉದ್ಭವವಾಗ್ತಾ ಇದೆ. ಅದೇನಂತ ಹೇಳಿದ್ರೆ ಇದು ಶಿಕ್ಷಣ ಕ್ರಾಂತಿಯನ್ನ ಸಾರುವಂತ ಸಿನಿಮಾ ಆಗಿರೋದ್ರಿಂದ ಮಕ್ಕಳಿಗಾಗಿ ವಿಶೇಷ ಪ್ರದರ್ಶನವನ್ನ ಏರ್ಪಡಿಸಬಹುದಾ? ಪ್ರತಿಯೊಬ್ಬ ಮಕ್ಕಳು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ವೀಕ್ಷಿಸಬೇಕು ಅನ್ನುವ ಒಂದು ಸುತ್ತೋಲೆಯನ್ನ ಶಿಕ್ಷಣ ಮಂಡಳಿ ಹೊರಡಿಸಬಹುದಾ? ಇದೇ ವಿಚಾರವಾಗಿ ದರ್ಶನ್ ಅವರ ಅಭಿಮಾನಿಗಳು BC ನಾಗೇಶ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರಾ ಅನ್ನೋ ಮತ್ತೊಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ದರ್ಶನ್ ಅವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ತೆರೆ ಕಂಡಾಗ್ಲೂ ಕೂಡ ಇದೇ ಆಗಿತ್ತು. ಮಕ್ಕಳಿಗಾಗಿ 50% ವಿನಾಯಿತಿಯನ್ನ ಕೂಡ ಚಿತ್ರತಂಡ ನೀಡಿತ್ತು. ರಾಜ್ಯದ ಎಲ್ಲಾ ಶಾಲೆಗಳು ಕೂಡ ಈ ಸಿನಿಮಾವನ್ನ ವೀಕ್ಷಿಸೋದಕ್ಕಾಗಿ ಚಿತ್ರಮಂದಿರಕ್ಕೆ ಮಕ್ಕಳನ್ನ ಕರೆದುಕೊಂಡು ಹೋಗಿದ್ರು. ಅದೇ ಮಾದರಿಯಲ್ಲಿ ಎಲ್ಲಾ ಮಕ್ಕಳಿಗೆ ಈ ಸಿನಿಮಾವನ್ನ ತೋರಿಸಿ ಎನ್ನುವ ಮನವಿಯನ್ನ ಶಿಕ್ಷಣ ಸಚಿವರಿಗೆ ದರ್ಶನ್ ಅವರ ಅಭಿಮಾನಿಗಳು ಮಾಡಿದ್ರಾ ಅನ್ನೋ ಒಂದು ಅನುಮಾನ ಈ ಫೋಟೋದಿಂದ ಮೂಡ್ತಾ ಇದೆ. ಅದೇನೇ ಇರಲಿ, ಹೊಸ ಕ್ರಾಂತಿಗೆ ಮುನ್ನುಡಿ ಬರಿತಾ ಇರುವಂತಹ ದರ್ಶನ್ ಅವರ ಅಭಿಮಾನಿಗಳಿಗೆ ಒಳ್ಳೇದಾಗ್ಲಿ. ಹಾಗೆ ಈ ಸಿನಿಮಾ ಹೊಸ ಕ್ರಾಂತಿಗೆ ಮುನ್ನುಡಿ ಬರೆಯಲಿ, ಹೊಸ ಇತಿಹಾಸವನ್ನ ಭಾರತೀಯ ಚಿತ್ರರಂಗದಲ್ಲಿ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಮತ್ತೊಮ್ಮೆ ರಿಲೀಸ್ ಮಾಡುವಂತಹ ಯಾವುದೇ ರೀತಿಯಾದಂತಹ ಸಾಧ್ಯತೆ ಇಲ್ವೇ ಇಲ್ಲ.
ಯಾಕಂತ ಹೇಳಿದ್ರೆ ತೆರಿಗೆ ಕಡಿಮೆಯಾದ್ರೆ ಟಿಕೆಟ್ನ ಬೆಲೆ ಕಡಿಮೆಯಾಗುತ್ತೆ. ಈ ಹಿಂದೆ ದರ್ಶನ್ ಅವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ತೆರೆ ಕಂಡಾಗ್ಲೂ ಕೂಡ ಇದೇ ಆಗಿದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.